ಸೇವಾ ಭಾರತಿ ಮಂಗಳೂರಿದರ ಪ್ರಕಲ್ಪವಾದ ಅನಂತ ಸೌಖ್ಯದ ವತಿಯಿಂದ ಕೆಎಂಸಿ ಆಸ್ಪತ್ರೆ ಮಂಗಳೂರಿವರ ಸಹಯೋಗದೊಂದಿಗೆ ವಿಟಿ ರಸ್ತೆಯ ಚೇತನ ಶಾಲಾ ವಠಾರದಲ್ಲಿ ಹಿರಿಯ ನಾಗರಿಕರಿಗಾಗಿ ಉಚಿತ ಮೂಳೆ ಸಾಂದ್ರತಾ ಪರೀಕ್ಷೆ ಹಾಗೂ ತಪಾಸಣಾ ಶಿಬಿರ ನಡೆಯಿತು. ಕಾರ್ಯಕ್ರಮವನ್ನು ಕೆಎಂಸಿ ಆಸ್ಪತ್ರೆಯ ಮೂಳೆ ಶಸ್ತ್ರಚಿಕಿತ್ಸಕರು ಹಾಗೂ ವಿಭಾಗದ ಮುಖ್ಯಸ್ಥರಾದ ಕೆಆರ್ ಕಾಮತ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಅವರು ಮೂಳೆಗಳ ಸವೆತದ ಕಾರಣ ಮತ್ತು ಪರಿಹಾರಗಳನ್ನು ತಿಳಿಸಿದರು. ಸಾರ್ವಜನಿಕರು ಇದನ್ನು ನಿರ್ಲಕ್ಷಿಸದಂತೆ ಮನವಿಯನ್ನ ಮಾಡಿದರು. ಅದರಿಂದಾಗಿ ಹಾಗೆ ಈ ಪೋರ್ಷನ್ ನಮ್ಮ ಎಲ್ಲ ಎಲುಬುಗಳು ಟೊಳ್ಳಾಗುವಾಗ ಈ ಪೋರ್ಷನಲ್ಲಿ ಜಾಸ್ತಿ ಟೊಳ್ಳಾಗ್ತದೆ, ದಶೇರುಕದಲ್ಲಿ ಟೊಳ್ಳು ಜಾಸ್ತಿ ಆಗ್ತದೆ. ಹಾಗೇನಾಗ್ತದೆ, ನಾವು ಜಸ್ಟ್ ಕಾಲು ಸ್ಲಿಪ್ ಆಗುವಾಗ ಟಕ್ಕಂತ ಬೀಳುವಾಗ ಇಲ್ಲಿ ಫ್ರಾಕ್ಚರ್. ಸೊ ನಿಜವಾಗಿ ಕೆಲವೊಮ್ಮೆ ಫ್ರಾಕ್ಚರ್ ಆಗಿ ಜನ ಬೀಳ್ತಾರೆ, ಕೆಲವೊಮ್ಮೆ ಬಿದ್ದಾಗ ಫ್ರಾಕ್ಚರ್ ಆಗ್ತದೆ. ಯಾವುದು ಫಸ್ಟ್ ಆಗಿದೆ ಅಂತ ಹೇಳಿಕ್ಕಾಗುತ್ತೆ. ಸೊ ಅದಕ್ಕೆ ಮೂಲ ಕಾರಣ ಬೀಳುವುದಕ್ಕಿಂತ ಜಾಸ್ತಿ ಎಲುಬು ಟೊಳ್ಳಾಗಿದೆ. ಹಾಗಾದರೆ ಯಾಕೆ ನಮಗೆ ಅದು ಗೊತ್ತಾಗೋದಿಲ್ವಾ? ಎಲುಬು ಟೊಳ್ಳಾಗಿದ್ದು ನಮಗೆ ಗೊತ್ತಾಗುತ್ತಾ ಇಲ್ಲ. ಈ ಯಾವುದೇ ಒಂದು ಕಾಯಿಲೆಗೆ ಏನಿರ್ತದೆ, ಕೆಲವೊಂದು ಚಿಹ್ನೆಗಳಿರ್ತವೆ. ಈಗ ಇನ್ಫೆಕ್ಷನ್ ಆದರೆ ಜ್ವರ ಬರ್ತದೆ, ಹೌದಲ್ಲ? ಜ್ವರ ತುಂಬ ಕಾಯಿಲೆಗೆ ಚಿಹ್ನೆ ಆಗಿರ್ತದೆ, ಬಟ್ ಇನ್ಫೆಕ್ಷನ್ ಆದರೆ ಜ್ವರ ಬರ್ತದೆ. ಕೆಎಂಸಿ ಆಸ್ಪತ್ರೆಯ ವೈದ್ಯರುಗಳಾದ ಡಾಕ್ಟರ್ ಪ್ರೀತಮ್ ಸಾಲ್ಯನ್, ಡಾಕ್ಟರ್ ದಿವ್ಯಾ, ಡಾಕ್ಟರ್ ಕ್ಷಿತೀಜ್, ಡಾಕ್ಟರ್ ಸಮಕ್ಷ್, ಸೇವಾ ಭಾರತಿಯ ಗೌರವ ಕಾರ್ಯದರ್ಶಿ ಎಚ್ ನಾಗರಾಜ್ ಭಟ್, ಕೋಶಾಧಿಕಾರಿ ವಿನೋದ್ ಶೆಣೈ ಉಪಸ್ಥಿತರಿದ್ದರು. ಡಾಕ್ಟರ್ ಕೆಆರ್ ಕಾಮತ್ ಹಾಗೂ ಕೆಎಂಸಿ ಆಸ್ಪತ್ರೆಯ ಆಡಳಿತಾಧಿಕಾರಿಗಳು, ವೈದ್ಯರು ಹಾಗೂ ಅವರ ತಂಡ ಶಿಬಿರವನ್ನು ನಡೆಸಿಕೊಟ್ಟರು. ಅನಂತರ ಸೌಖ್ಯದ ಸಂಚಾಲಕರಾದ ಉಮೇಶ್ ಶೆಣೈ ಅವರು ಶಿಬಿರದ ಉಸ್ತುವಾರಿ ವಹಿಸಿದ್ರು. ಸೇವಾ ಭಾರತಿ ಸಂಸ್ಥೆಯ ವಿಶ್ವಸ್ತರು, ಸಿಬ್ಬಂದಿ ಹಾಗೂ ಸ್ವಯಂ ಸೇವಕರು, ಚೇತನ ಶಾಲಾ ಸಿಬ್ಬಂದಿಗಳು ಶಿಬಿರ ನಡೆಸುವುದರಲ್ಲಿ ಸಹಕಾರವನ್ನು ನೀಡಿದರು. ಒಟ್ಟು 116 ಮಂದಿ ಹಿರಿಯ ನಾಗರಿಕರು ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.